ಮುಗಿದ ಪೂಜೆಯಲ್ಲಿ ಏರಿ ಹೇಳಲಾಗಿ ಮಗವಾಗಿ ವಂದಿಸಿಕೊಡುತ್ತಾ ಇದ್ದೇನೆ. ಕರ್ಣ ಕಠೋರವಂತ ಧ್ವನಿ ನಮ್ಮ ಕಿವಿಗಳಿಗೆ ಅಪ್ಪಳಿಸಿತು. ಒಂದು ನೋಡಿದ್ರೆ ಆಶ್ಚರ್ಯ ಪರಮಾಶ್ಚರ್ಯ ಮಾಡಿ ರಥವನ್ನು ಏರಿ ಕೈಯಲ್ಲಿ ಆಯುಧವನ್ನು ಹಿಡಿದು ಎಲ್ಲಿಗೋ ಪ್ರಯಾಣವನ್ನು ಬೆಳೆಸಿದಂತಿದೆ. ಅಪ್ಪೋ ಈ ರೀತಿಯಾಗಿ ಕೆರಳಿದ ಕೇಸರಿಯನ್ನು ಗಟ್ಟಿಸುವುದಕ್ಕೆ ಬಲವಾದ ಒಂದು ಕಾರಣವುಂಟು. ಏನು ಕಾರಣವದು? ಕದಂಬ ವರ್ಣನೆ ಬರುವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡರಿಂದ ಕೇಳಿ ತಿಳಿದೆ. ಹೌದೇ? ಅವಳನ್ನ ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನ ಸಂಧಾನಕ್ಕಾಗಿ ಕಳುಹಿಕೊಟ್ರೆ ಸಂಧಾನವನ್ನೇ ಮುರಿದಳು. ನಿಜ. ಆ ಬಳಿಕ ಮಾಡಿದೆ, ಸಂಗ್ರಾಮವನ್ನು ಬಯಸಿದಳು. ಇದನ್ನು ತಿಳಿದಂತ ನಾನು ಆಕೆಯನ್ನ ಎಳೆ ತರಬೇಕು ಎನ್ನುವಂತ ಉದ್ದೇಶದಿಂದ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಕರೆದು ತಂದರೆ ಎಲ್ಲಿಂದ? ಹೂಂಕಾರ ಮಾತ್ರ ಅಳಿದು ಹೋದರೆ ಆ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಮುಂಡರ ಶಿವನನ್ನೇ ಚಂಡನಾಡಿದಳಂತೆ. ಚಂಡಮುಂಡರ ಅಳಿವಾಗಿ ಹೋಯಿತು. ಪ್ರಭು, ಚಂಡಮುಂಡರ ಸಾವಿನ ಬಳಿಕ ನಿನ್ನ ನಿರ್ಧಾರವನ್ನು ನೀನು ಬದಲಾವಣೆ ಮಾಡಿದ್ಯಾ? ಮತ್ತೆ ಇನ್ನು ಬಿಡುವ ಛಲ ಎನ್ನುವುದು ಮತ್ತೆ ಹೆಚ್ಚಾಯಿತು. ಆಕೆಯನ್ನ ಎಳೆ ತರಬೇಕು ಎನ್ನುವ ಉದ್ದೇಶದಿಂದ ರಥವನ್ನು ಏರಿ ಹೊರಟೆ. ಬಂದು ತಡೆದಿಯಲ್ಲ? ಏನು ಹೇಳು? ಧನುಜೇನ ಮಾತ ಮಾತ ಧನುಜೇ ಜಯನ ಮಾತ ಗೆಳೆನ್ನ ಮಾತ ಏದಗಿರಿ ದೂರಿ ಭ್ರಮೆಯಾಂದೆ ಮನದಲ್ಲಿ ಯಥ ಏದಗಿರಿ ದೂರಿ ಭ್ರಮೆಯಾಂದೆ ಮನದಲ್ಲಿ ಯಥ ಮನದಿ ಜಯರಗೆ ಸಿಲುಗುದ ಮನದಿ ಜಯರಗೆ ಸಿಲುಗುದ ಪರಮನಿದೆಯ ಬಯಗೆ ಯದಿಯದ ಜನಾಥ ಧನುಜೇ ಜಯನ ಮಾತ ಎದಗಿ ಮನದಲ್ಲಿ ವ್ಯಥ ಕೇವಲ ಧ್ರುವದೇವಿಯ ಮಗಳಾಗಿ ಅಂತ ಹೆಸರನ್ನು ಪಡ್ಕೊಂಡದ್ದಲ್ಲ, ಅದೆಷ್ಟೋ ಮಂದಿ ರಾಕ್ಷಸ ವೀರರಿಗೆ ನಾಯಕರಾಗುವಂತಹ ಉದ್ದೇಶದಿಂದ ನೀನು ಮಾಡಿದಂತ ಸಾಧನೆ ಅದು ಅಪಾರವಾದದ್ದು. ಸಾಧನೆಯ ಪಥದಲ್ಲಿ ಅದೆಷ್ಟೋ ವೇದನೆಯನ್ನು ಕಂಡೆ, ನೂತನವಾದಂತಹ ಶೋಧನೆಯನ್ನು ಮಾಡಿ ನಮಗೆಲ್ಲ ಆಶಯವನ್ನು ಕೊಟ್ಟೆ. ಒಂದಲ್ಲ ಎರಡಲ್ಲ 14 ಲೋಕಗಳನ್ನು ಗೆದ್ದುಕೊಳ್ಳುವುದರ ಮೂಲಕ ಶುಂಭನೇ ದೇವ ಎನ್ನುವ ಹಾಗೆ ಕರೆಸಿಕೊಂಡವ. ಇಂಥ ಒಂದು ಯೋಗ್ಯತೆ ಹೊಂದಂತ ನಿನಗೆ ನಿನಗೂ ಭ್ರಮೆಯ ಪ್ರಭು. ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲಿ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಶುಂಭನ ನಡೆಯುವುದು ನಮಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಏನು ಪ್ರಭು, ಯಾರೋ ಹೇಳಿದಂತ ವಿಚಾರವನ್ನು ಕೇಳಿಸಿಕೊಂಡು ಇಂಥ ನಿರ್ಧಾರಕ್ಕೆ ಮುಂದಾದೆಯ? ಮನ್ಮಥನ ಬಾಣಗಳಿಗೆ ತನ್ನ ತನವನ್ನೇ ಒಡ್ಡುವುದರ ಮೂಲಕವಾಗಿ ಈ ನಿರ್ಧಾರಕ್ಕೆ ಬಂದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ದೊರೆಯೇ, ಎಷ್ಟರ ಮಟ್ಟಿಗೆ ಸರಿ? ರಕ್ತಬೀಜ ಅಲಸನಾದವ ಎಷ್ಟು ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತುಂಟು. ಸರಿ, ನಾನೀಗ ಮದುವೆ ಆದವರನ್ನ ಬಯಸಿದ್ರೆ ತಪ್ಪು. ನಾನು ಬಯಸಿದ ಯಾರನ್ನ?
ಓರ್ವಳು ತರುಣಿಯನ್ನ. ಏನು ತರುಣಿಯ ಪ್ರಭು? ತರುಣಿಯಲವಾಳಾದಿ ಮಾಯೇ ಅವಳು ಆದಿ ಮಾಯೇ ನಿರಿಗೋಚರಿಸುವಳು ದೊರೆಯೇ ನೆರೆಗೋಚರಿಸುವಳು ದೊರೆಯೇ ಸರ್ವೇಶರಿಯಲಿ ಮೋಹ ಬೀರುವುದು ಇದು ಸರಿ ಮಾತಾ ಕಣ್ಣವರ ಕಂಡ ಮದಿಯಲ್ಲ, ನಮ್ಮವರಿಂದ ಕೇಳಿ ತಿಳಿದವ ಪ್ರಭು. ಮದುವೆಯಾಗುವಂತ ಹಂಬಲದಿಂದ ಸಂತಾನವನ್ನು ನಡೆಸುವರೆ ಸುಗ್ರೀವನನ್ನು ಕಳುಹಿಕೊಟ್ಟೆ. ಏನಾಯ್ತು ದೊರೆಯೇ, ನಿನ್ನಿಂದ ಮಾಡಲ್ಪಟ್ಟಂತಹ ಆ ಸಂತಾನವೇ ಮುರಿದು ಹೋಯಿತು. ಕಾರಣ ಬೇರೆನೂ ಅಲ್ಲ, ಬಾಲ್ಯದಲ್ಲಿ ಗೈತಿದ್ದಾಳೆ ಪಣ. ಆ ಪಣವನ್ನು ಈಡೇರಿಸುವಂತ ಶುಂಭನಾಗಿ ನಿಶುಂಭನಾಗಿ ಪ್ರತ್ಯಕ್ಷ ಶಂಭುವೇ ಬಂದರೂ ಕೂಡ ಯುದ್ಧದ ಮೂಲಕವಾಗಿ ಗೆದ್ದುಕೊಳ್ಳಬೇಕು ಎನ್ನುವಂತಹ ಮಾತುಗಳನ್ನು ಆಡಿದಂತೆ. ಪ್ರಭು, ಚೆನ್ನಾಗಿ ಆಲೋಚನೆ ಮಾಡು. ಅಬಲೆಯಾದಂತ ಹೆಣ್ಣೊಬ್ಬಳು ಏಕಾಂಗಿನಿಯಾಗಿ ವನ ಪ್ರದೇಶದಲ್ಲಿರುವಾಗ ಇಂಥ ಪಣವನ್ನು ಗೈತಾಳೆಂದಾದ್ರೆ ಏನು ಇದರ ಅರ್ಥ? ಚೆನ್ನಾಗಿ ಆಲೋಚನೆ ಮಾಡಬೇಕು. ಪ್ರಭು, ಸಂಗ್ರಾಮಕ್ಕೆ ಬದ್ಧನ ಅಂತ ನೀನು ಆರಂಭದಲ್ಲಿ ಧೂಮ್ರಾಕ್ಷರನ್ನು ಕಳುಹಿದೆ. ಏನಾಯ್ತು ಹೇಳು? ಪರಾಕ್ರಮದ ಸಂಕೇತ. ಒಂದು ಕಾಲದಲ್ಲಿ ನಿನ್ನ ಪಾಲಿಗೆ ದಿಗ್ವಿಜಯವನ್ನು ತಂದುಕೊಟ್ಟವ, ವಿಜಯ ಯಾತ್ರೆಯಲ್ಲಿ ಪಾಲ್ಗೊಂಡವ, ಪ್ರಾಣಕ್ಕೆ ಪ್ರಾಣವನ್ನು ಅರ್ಪಿಸ್ತೇನೆ ಇಂತಹ ನಿರ್ಧಾರಗಳನ್ನು ಮಾಡಿದವ, ನಿನಗೆ ಜಯಶ್ರೀಯನ್ನು ಒದಗಿಸಿಕೊಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿಕೊಂಡವ. ಪ್ರಭು, ಏನು ಮಾಡೋಣ ಹೇಳು? ಧೂಮ್ರಾಕ್ಷನ ಅವತ್ತಿನ ಪಾತ್ರ ಇವತ್ತು ಕಾಣಿಸದೆ ಹೋಯ್ತಲ್ಲ. ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ ಭಸ್ಮವಾಗಿ ಹೋದ. ಆ ಬಳಿಕ ಹೋದವರು ಮೊದಲು ನೋಡಿದ ಚಂಡಮುಂಡರು, ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತ, ಅದರ ಜೊತೆಯಲ್ಲಿ ಮನೋವೇಗ ಗದಾದಂಡ. ಈ ಲೋಕದಲ್ಲಿ ಯಾವುದೇ ತರೇನ ಪ್ರಯೋಜನ, ಯಾವುದೂ ಶಾಶ್ವತವಲ್ಲ ಎನ್ನುವುದನ್ನು ಚಂಡಮುಂಡರ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಬ್ರಹ್ಮಚರ್ಯನ್ನು ಕೆಡಿಸಿ ಅವರ ಸಾವನ್ನು ಕಣ್ಣಾರೆ ಕಾಣುವಂತ ಯೋಗವನ್ನು ಅವಳೇ ತಂದುಕೊಟ್ಟಿದ್ದಾರೆ. ಪ್ರಭು,
ಏನು ಮಾಡೋ ಹೇಳು. ಈ ವಿಚಾರದ ಬಗ್ಗೆ ಆಲೋಚನೆ ಮಾಡುವಾಗ ಸುಮ್ಮನೆ ಯಾಕೆ ನಮ್ಮವರನ್ನು ಯಮನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಮುಂದಾದೆ. ಇದು ಸರಿಯಲ್ಲ ಎನ್ನುವಂತ ಅಭಿಪ್ರಾಯ. ಆಮೇಲೆ ಸಾಮಾನ್ಯ ತರುಣಿ ಅಂತ ಅಭಿಪ್ರಾಯಕ್ಕೆ ಬಂದಿದ್ದಿ. ಅಬ್ಬೋ ಖಂಡಿತ ಸರಿಯಲ್ಲ. ಸಾಮಾನ್ಯ ತರುಣಿಯಲ್ಲ, ತರುಣಿಯಲ್ಲವಳ ಆದಿಮಾಯೆ. ಆದಿಯಲ್ಲಿ ತ್ರಿಮೂರ್ತಿಗಳ ಪಾಲಿಗೆ ಜನ್ಮವನ್ನು ಇದ್ದ ಮಹಾಮಾತೆ, ಅದುವೇ ಮರೆಯ ಮಹಾಚೇತನ. ಅಬ್ಬೋ ದೇವತೆಗಳನ್ನು ಪೊರೆಯುವಂತ ಉದ್ದೇಶದಿಂದ ಈ ಲೋಕದಲ್ಲಿ ಧರ್ಮ ಸಂತಾಪನೆಯಾಗಬೇಕು ಇರುವಂತ ಒಂದೇ ಒಂದು ಕಾರಣವನ್ನು ಇರಿಸಿಕೊಂಡು ಆ ಸುಮನಸರನ್ನು ಪೊರೆಯುವ ಸಲುವಾಗಿ ಕದಂಬ ಬಲವನ್ನು ಸೇರಿದ್ದಾರೆ. ಪ್ರಭು, ಹಾಗಾಗಿ ಸಾಮಾನ್ಯ ತರುಣಿ ಇರುವಂತಹ ಭ್ರಮೆಗೆ ಒಳಗಾಗಬೇಡ, ಇನ್ನಾದರೂ ಯೋಚನೆ ಮಾಡಬೇಕೆನ್ನುವಂತ ಅಭಿಪ್ರಾಯ ನನ್ನದು. ರಕ್ತಬೀಜ ಪ್ರಭು, ಇಷ್ಟನ್ನೆಲ್ಲ ಹೇಳಿದೆ, ಕೊನೆಯದಾಗಿ ನಿನ್ನ ಅಭಿಪ್ರಾಯ ಏನು ಅನ್ನೋದನ್ನು ಹೇಳು. ಬಿಡು ಬಿಡು ಮನದ ಮೂರ್ಖತೆಯ, ಬಿಡು 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 ಮನದ ಮೂರ್ಖತೆಯ. ತ್ರೈ ಜಗದೊಡರಿ ಚರಣಗೆ ಭಕ್ತಿಯು ದಲಿ ಬೊಡಮಡುದ. ತ್ರೈ ಜಗದೊಡನೆ ಚರಣಗೆ ಭಕ್ತಿಯು ದಲಿ ಬೊಡಮಡುದ. ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದವಳ, ಕಾರುಣ್ಯದಲ್ಲಿ ಜಾತ್ರಿಯಲಿ ಜಡಜಬೀಟನ ವರದ ತೆರದಲ್ಲಿ, ಆ ಜಡಜಬೀಟನ ವರದ ತೆರದಲ್ಲಿ ಪಡೆದು ಸುಖವನು ಸುಖವಾಗಿ ಬಾಳು ಬಾಳು, ಸುಖವಾಗಿ ಬಾಳು. ಇದು ನಿಧಿ ಧನುಜ ಬದಿದು ನೀಡಿ. ಬಿಡು 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 ಮನದ ಮೂರ್ಗದೆಯ, ಎನ್ನೊಡೆಯ. ಬಿಡು 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 ಯಾವುದನ್ನ? ಬಿಡು ಮನದ ಮೂರ್ಖತೆಯನ್ನು. ಮೂರ್ಖತೆ ಎನ್ನುವುದು ಅತಿ ಆಯಿತು ಅಂತಾದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದರಿಂದ ಜೀವನವನ್ನು ನಡೆಸುವುದಕ್ಕಾಗುವುದಿಲ್ಲ. ಪ್ರಭು, ಕಾಣುತ್ತಿರುವಂತಹ ದೃಶ್ಯವನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಬೇಸರವಾಗ್ತಾ ಇದೆ. ಆದರೆ ಹೇಳದ ಬೇರೆ ದಾರಿ ಇಲ್ಲ. ನಿನ್ನ ಹೆಸರನ್ನು ಹೇಳಿಕೊಂಡು ನಮ್ಮವರು ಮಾಡುತ್ತಿರುವಂತಹ ಅನ್ಯಾಯ ಅದು ಅದು ಒಂದು ಕಾಲದಲ್ಲಿ ಶೋಣಿತಾಪುರದ ಸಭೆಯನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇತ್ತು. ಈಗ ಹಾಗಲ್ಲ, ಬರಿದಾದ ಸಭೆಯನ್ನು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ನೀನು ಕೈಗೊಂಡಂತ ನಿರ್ಧಾರ. ಬರೀ ನಿರ್ಧಾರವನ್ನು ಮಾಡುವವ ನೀನಾದ್ರೆ ನಿರ್ಣಯ ಮಾಡುವವಳವರಿದ್ದಾರೆ. ಹಾಗಾಗಿ ಪ್ರಭು, ಆ ಯೋಚನೆಯನ್ನು ನೀನು ಬಿಡಬೇಕು. ಬ್ರಹ್ಮದೇವ ಹೊರಪಟ್ಟಿದ್ದಾನೆ, ಅವನ ಕೃಪೆಯಂತೆ ಅವನ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ನಾವೆಲ್ಲ ಬಾಳಿ ಬದುಕಬೇಕಾದ ಸತ್ಯ. ಪ್ರಭು, ನೀನು ತೀರ್ಮಾನ ಮಾಡಿದ್ದಾದ್ರೂ ಹೇಗೆ? ಆ ತರುಣಿಯ ಕೈ ಹಿಡಿತೇನೆ. ಇನ್ನು ಹಾಗಲ್ಲ, ಮತ್ತೆ ಸ್ವಲ್ಪ ಬದಲಾವಣೆ ಮಾಡುವ. ಹೇಗೆ? ಅವಳ ಕೈ ಹಿಡಿಯುವ ಬದಲಾಗಿ ಅವಳ ಪಾದವಳಿಯುವ.
ಸಾಮರ್ಥ್ಯ ಏನೆನ್ನುವುದನ್ನು ತೋರಿಸಿದ ಚಂಡ ವಿಕ್ರಮಿ ಶುಂಭ ಹಾ. ಒಪ್ಪಿಕೊಂಡಿದ್ದೇವೆ. ಒಪ್ಪಿಕೊಂಡಿಯಲ್ಲ. ಹೌದು. ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ನೀನು. ಯಾಕೆ ದೊರೆ? ಯಾಕೆ ಹಾ. ಯಾರ ಎದುರಿನಲ್ಲಿ ಮಾತಾಡ್ತಾ ಇದ್ದೇನೆ ಎನ್ನುವ ಹಾಗೆ. ಸಂಬಂಧದಲ್ಲಿ ಅಳಿಯ, ಅಳಿಯ ಉದ್ಯೋಗದಲ್ಲಿ ಮಂತ್ರಿ, ಹಾ. ಮಂತ್ರಿಯಾಗಿ ಮಾತಾಡಿದೆ. ಆ ಸ್ಥಾನ ಕೊಟ್ಟಿದ್ದೇನೆ. ಯಾಕೆ? ಯಾಕೆ? ಉಳಿಸಿಕೊಂಡು ಹೋಗ್ತೀನಿ ಅನ್ನುವಂತ ವಿಶ್ವಾಸದಲ್ಲಿ. ಅದಷ್ಟೇ. ಹಾ, ಎಂತದ್ದು? ನಮ್ಮವರದ್ದಲ್ವಾ? ಹಾ, ಎಂತದ್ದು ನಮ್ಮವರದ್ದು? ಹೇಳಿದ್ದು ನಾನು ಮಾತಿಗಾಗಿ. ಬಿಡು, ಇನ್ನಾದ್ರೂ ಬಿಡಬೇಕು ನೀನು. ಇನ್ನು ಮಾತಾಡಿದ್ರೆ ಮುಖ ಮಲ್ಲಿಗೆ ಆದಿತ್ತು. ಜಾಗ್ರತೆ ಮಾಡು. ಏನು? ಇರುವ ಪ್ರಕಾಶವನ್ನು ಉಳಿಸಿಕೊಳ್ಳಬೇಕು ಎನ್ನುವಂತ ಆಸೆ. ಹಾ. ನಿನ್ನ ಮುಖದಲ್ಲಿ ಪ್ರಕಾಶ ಎಂದಿಗೂ ಇರಬೇಕು. ಹಾ. ಹಾಗಾಗಿ ಹಾ. ನಿರ್ಧಾರಕ್ಕೆ ಮುಂದಾಗಬೇಕು. ಇವ ಬ್ರಹ್ಮನ ಅಪ್ಪ ಇನ್ನಾದ್ರೂ ಇವ. ಯೋಚನೆ ಮಾಡಬೇಕು. ಇವ ಬ್ರಹ್ಮನ ಅಪ್ಪ ಇವ. ಏನು ಮಾಡುವ ಹೇಳು? ಏನು? ಗಮ್ಮ ಕೊಟ್ಟಿದ್ದಾನೆ, ಉಳಿಸಿಕೊಳ್ಳುವ ಎನ್ನುವಂತ ಅಭಿಪ್ರಾಯ. ಏಯ್! ಇಲ್ಲಿಯವರೆಗೆ ಉಳಿಸಿಕೊಂಡಿದ್ದೇನೆ. ಇನ್ನು ನಿನ್ನ ಮಾತನ್ನ ಕೇಳಿ ನಾವು ಪ್ರಯತ್ನಕ್ಕೆ ಒಲಿದು ಬಂದದ್ದವ. ಯಾರು? ಸುಮ್ಮನೆ ಯಾಕೆ ಹಾಳು ಮಾಡುವುದು? ಹಾಳು ಮಾಡಿಕೊಳ್ಳುವುದೆಲ್ಲ ಉಳಿಸಿಕೊಳ್ಳುವುದು ಅದು ನನಗೆ ಗೊತ್ತು. ಅಳಿಯ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಹೆಗಲ ಮೇಲೆ ಕೂರಿಸಿದೆ. ಹಾ. ತಲೆಯ ಮೇಲೆ ಕೂರುವ ಆಲೋಚನೆಯ ಇಲ್ಲ ಪ್ರಭು. ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವ ಮನಸ್ಸಿದ್ದಾರೆ ಬಾ. ಇಲ್ಲದಿದ್ರೆ ರಣ. ಜನಗಾದಿಯ ಹುಡುಗನಲ್ಲಿ ಒಬ್ಬರು ಬಂದಿದೆ. ನೀವು ದೂರಾಗಿ ಈಗ ನಾನು ಹೇಳ್ತಾ ಇದ್ದೇನೆ, ಬಿಡು ಬಿಡುವುದು. ಯಾವುದನ್ನ? ಸುಮ್ಮನೆ ಅಲ್ಲ. ಹಾ. ನಿನಗೆ ಆಗುವುದಿಲ್ಲಲ್ಲ. ಹಾ. ನಿನಗೆ ಆಗದಿದ್ರೆ ಬೇಡ. ಹಾ. ನಾನು ಸಿದ್ಧರಿದ್ದೇನೆ. ಹಾ. ಕೊಡು ಒಪ್ಪಣೆ, ಕೊಡು ಒಪ್ಪಣೆ. ಹೋಗಿ ಬರ್ತೇನೆ. ಜಯಶೀಲರಾಗಿ ಹೊರಟು. ನೋಡಿದನು Rakthabeejanu. ನೋಡಿದನು Rakthabeejanu. ಕಾಡಗರ್ಭದಲ್ಲಿಯೇ ಕುಳಿತ ಶಿವೆಯನು. ಕಾಡಗರ್ಭದಿ ಕುಳಿತ ಶಿವೆಯನು ನೋಡಿದನು. ಆಡಿದನು ನನ್ನೊಳಗೆ ಇವಳೆನು ತಿಳಿಯದಿನಿದ ಇವಳನು ತಿಳಿಯದಿನಿದ ಇನಿಗಾಗಿ ಹೋಯಿತೆ. ಮಾಡಲಿದೆ ನಗಡ ಮಾಡಲಿದೆ ನಗಡ ಗಡ 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 ಶುಂಭನ ಕೂಡೆ ಬಾಯಿಯಗೈದು ಬಂದಿಗೆ 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 ಕೇಳು ಇವಳಿಯೋ ಪದ ಕೇಳು ಇವಳಿಯೋ ಪದ ಆದರೂ ನುಡಿದಿದ ಬೆನೆನುದ ನುಡಿದಿದ ಬೆನೆನುದ ಜಯ ಜಯ ಜಗನ್ಮಾತಾ ಜಗ ಜನನಿ ಜಯ 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 ಆ ನೋಡಿದನು Rakthabeejanu. ನೋಡಿದನು ಜಯದಿಯೋ ಜಯದಿಯೋ ಜಯದಿಯೋ. ಏನು ಆಶ್ಚರ್ಯವಿದ. ರಥವನ್ನು ಏರಿ ವಿಶಾಲವಂತ ಕದಂಬವನದಲ್ಲಿ ಸಂಚಾರವನ್ನು ಮಾಡತೊಡಗಿದೆ. ನಾನು ಚಲಿಸುತ್ತಿರುವಂತಹ ವೇಳೆಯಲ್ಲಿ ಒಮ್ಮಿಂದೊಮ್ಮೆಲೇ ರಥ ನಿಂತಂತ ಅನುಭವವಾಗಿ ಹೋಯಿತು.
ಯಾಕಪ್ಪ ಎನ್ನುವ ಹಾಗೆ ಆಲೋಚನೆ ಮಾಡುವಷ್ಟರಲ್ಲಿ ನೆಲದ ಮೇಲೆ ಮುಗ್ಗರಿಸಿ ಬಿದ್ದಿದ್ದೇನೆ. ಪಕ್ಕನೆ ಎದ್ದೆ ದೂರಕ್ಕೆ ದೃಶ್ಯನು ಹಾಯಿಸಿ ನೋಡಿದರೆ ಅದು ಅದು ಕಾಣುತ್ತಿರುವಂತಹ ದೃಶ್ಯವಾದರೂ ಏನು? ಒಮ್ಮೆ ಅಲ್ಲ, ಸಾವಿರ ಸಾವಿರ ಬಾರಿ ಬೇಕಾದರೂ ನೋಡಿದ್ರು. ಮತ್ತೆ ಮತ್ತೆ ನೋಡಬೇಕೆನ್ನುವಂತ ಆಶೆ. ನೋಡಬಾರ್ದ? ಏನು ವೈಭವ, ಏನು ವೈಭವ! ಆಕಾಶದಂಚಿನಿಂದ ಈ ಭೂಮಿಯ ಮೇಲ್ಮೈಯವರೆಗೆ ಇಳಿಬಿಟ್ಟಂತಹ ಉಯ್ಯಾಲೆಯನ್ನು ಕಾಣ್ತಾ ಇದ್ದೇನೆ. ನವರತ್ನ ಖಚಿತವಾದಂತಹ ಬಂಗಾರದ ಉಯ್ಯಾಲೆ. ಇದೆಲ್ಲ ಆಶ್ಚರ್ಯ ನನಗೆ. ಅವಳ ಪಾದವನ್ನು ನೋಡಿದರೆ ಬ್ರಹ್ಮದೇವರ ಸ್ವರೂಪ ಎದ್ದು ಕಾಣ್ತಾ ಇದೆ. ಮಧ್ಯಭಾಗವನ್ನು ಗಮನಿಸಿದೆ, ಸಾಕ್ಷಾತ್ ನಾರಾಯಣ ನೆಲೆಸಿದ್ದಾನೆ. ಶಿರೋಭಾಗವನ್ನು ನೋಡಿದರೆ ಅದೋ 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 ಚಂದ್ರಶೇಖರನೇ ನೆಲೆ ನಿಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಅವನಿಗೆ 3 ಕಣ್ಣು ಉಂಟು, ಆದರೆ ಇವಳಿಗೆ ಯಾಕಪ್ಪ 3 ಕಣ್ಣು? ಅರ್ಥವಾಯ್ತು, ನನಗೆ ಅರ್ಥವಾಯ್ತು. ಅವ ಶಿವ, ಇವಳು ಶಿವೆ. ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪ ಮಾಡಿದ್ದಾಳೆ. ಆ ಸಂಕಲ್ಪದ ಈಡೇರಿಕೆಗಾಗಿ 3ನೇ ಕಣ್ಣನ್ನು ಧರಿಸಿ ನಿಂತಹ ನಿಲುವನ್ನು ಕಾಣ್ತಾ ಇದ್ದೇನೆ. ಸಾಮಾನ್ಯವಾದಂತಹ ನಿಲುವಲ್ಲ, ಗಾಢವಾದಂತಹ ಗರ್ವವನ್ನು ಹೊಂದಿದ್ದಾಳೆ. ಹೆಣ್ಣಾದ ಇವಳಿಗೆ ಗರ್ವ ಎನ್ನುವುದು ಬೇಕೇ? ಖಂಡಿತ ಸರಿಯಲ್ಲ. ಹಾಗೆಂದು ಗರ್ವವನ್ನು ಹೊಂದಿದ್ದಾಳೆ ಎಂದಾದ್ರೆ ಏನೋ ಇದರ ಅರ್ಥ ಬೇರೆ ಉಂಟು. ಅರ್ಥವಾಯಿತು, ಅರ್ಥವಾಯಿತು. ಮನಸ್ಸಿನ ಸಂಕಲ್ಪವೇ ಹಾಗಿರುವಾಗ ಅದನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಹೇಳಿ? ಏನು ಮಾಡೋಣ? ಹೊರ ಗಣ್ಣಿನಿಂದ ರೂಪ ಸೌಂದರ್ಯವನ್ನು ಕಂಡೆ, ಒಳಗಣ್ಣಿನಿಂದ ಇವಳ ಯೋಗ್ಯತೆ ಅರ್ಥ ಮಾಡಿಕೊಂಡೆ. ಆದ್ರೆ ನಮ್ಮ ದೊರೆಯಾದಂತಹ ಶುಂಭನ ಬಗ್ಗೆ ಎಣಿಸಿಕೊಳ್ಳುವಾಗ ಅಡಿಗಡಿಗೂ ಮನಸ್ಸಿಗೆ ಬೇಸರವಾಗ್ತಾ ಇದೆ. ಮಕ್ಕಳಿಗೆ ಮಕ್ಕಳು, ಆ ಮಕ್ಕಳಿಗೆ ಮಕ್ಕಳು, ಮರಿ ಮಕ್ಕಳು, ಈ ಮಕ್ಕಳೆಲ್ಲ ಇರುವಂತಹ ಸಂದರ್ಭದಲ್ಲಿ ಶುಂಭನಿಗೆ ಮದುವೆಯ ಚಟವ ಅಲ್ಲ ಹಠವ ಹೇಳುವುದಕ್ಕಾಗುವುದಿಲ್ಲ. ಆದರೂ ಕೂಡ ಇಂಥ ನಿರ್ಧಾರಕ್ಕೆ ಬಂದಿದ್ದೇನೆಂದಾದರೆ ಅವನಲ್ಲಿಯೂ ಸಂಕಲ್ಪ ಎನ್ನುವುದು ಇರಬಹುದು. ಆ ಸಂಕಲ್ಪ ಎನ್ನುವುದು ಜಾಗೃತವಂತ ದಿಸೆಯಿಂದ ಇಂಥ ನಿರ್ಧಾರಕ್ಕೆ ಬಂದಿದ್ದಾನೆ. ಹಲವರನ್ನು ಕಳ್ಕೊಂಡಿದ್ದಾನೆ. ಹಾಗೆಂದು ಉಳಿದವರ ಬಗ್ಗೆ ಆಲೋಚನೆ ಮಾಡುವಾಗ ಅವರನ್ನಾದರೂ ಉಳಿಸಿಕೊಳ್ಳಬೇಕೆಂಬ ಅಭಿಪ್ರಾಯ ನನ್ನದ್ದು. ಸರಿ ಸರಿ, ನೋಡೋಣ. ಶುಂಭನ ಆಶೆಯನ್ನು ಈಡೇರಿಸುವ ಸಲುವಾಗಿ ನೋಡೋಣ, ಪ್ರಾರ್ಥಿಸ್ತೇನೆ. ಅಮ್ಮ ಜೇದಿಯ ನಿಭವದೆ ನೀನು ಅಮ್ಮ ಎಣಾಗ ನಿಭವದೆ ನೀನು ಏನಾಗ ನಿಭವದೆ ನೀನೇ ನೆಲೆಗೆ
ಆ ಆ ಆ ಜಯ ಜಯ ಓ ಸರ್ವೇಶ್ವರಿ, ಚರಣದ್ವಯಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹೆಸರು ರಕ್ತಬೀಜಾಸುರ ಎನ್ನುವ ಹಾಗೆ ಶ್ವಣಿತಾಪುರವಾಸಿಯಾಗಿದ್ದೇನೆ. ಉದ್ಯೋಗದಲ್ಲಿ ಮಂತ್ರಿ, ಶುಂಭನ ಅಳಿಯ. ಅಮ್ಮ, ಒಂದು ಕಾಲದಲ್ಲಿ ಶುಂಭ ಬಯಸಿದ, ಸಂತಾನವನ್ನು ನಡೆಸಿದ, ಸಂತಾನವನ್ನೇ ಮುರಿದು ಸಂಗ್ರಾಮಕ್ಕೆ ಸಿದ್ಧಳಾದವಳು ನೀನು. ಅಮ್ಮ, ಇದೆಲ್ಲ ಬೇಕಾ ಹೇಳು? ಖಂಡಿತ ಸರಿಯಲ್ಲ. ಹೆಣ್ಣಾದಂಥ ನಿನಗೆ ಅಲ್ಲ, ನಿನ್ನ ಜೀವನದ ಭದ್ರತೆಗಾಗಿ ಒಬ್ಬ ಗಂಡನ್ನು ಆಯ್ಕೆ ಮಾಡಿಕೊಂಡು ಅವನನ್ನು ಮದುವೆ ಆದ್ರೆ ಅದುವೇ ಉತ್ತಮ. ಉತ್ತಮರಲ್ಲಿ ಉತ್ತಮವಾಗಿ ಕಾಣಿಸಿಕೊಂಡವ ದೊರೆಯಾದಂತಹ ಶುಂಭ ದೈತ್ಯ, ನಮ್ಮೊಡೆಯ ಶುಂಭ, ಅಸುರ ಕುಲ ಬಿಂಬ, ನಮಗೆಲ್ಲ ಆಧಾರ ಸ್ತಂಭ. ಅಮ್ಮ, ಆ ಕಂಬ ಉಳಿಬೇಕು ಅಂತ ಇದ್ರೆ ನೀನು ಅವನನ್ನು ಸೇರಿಕೊಳ್ಳಬೇಕು. ನಿನ್ನ ಸಹಾಯ ಬೇಕು ಅವನಿಗೆ. ಒಂದು ಮನಸ್ಸು ಮಾಡಬೇಕು ತಾಯಿ. ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದಾನೆ. ಅದೋ ರಥ ಚಿನ್ನದ್ದು ನಿನಗೆ ಬೇಕಾಗಿ ತಂದಿದ್ದೇನೆ. ಕಾಯ್ತಾ ಇದ್ದಾರೆ ಭವ್ಯವಂತ ಬೆಳವಣಿಗೆ. ಅಮ್ಮ, ಬಂದು ಸೇರಿದವರ ಆಶೆಯನ್ನು ಇಲ್ಲ ಅಲ್ಲ ಅಂತ ಹೇಳಬೇಡ. ಸರ್ವರ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ಕುಳಿತಂತ ಉಯ್ಯಾಲೆಯಿಂದ ಇಳಿದು ಬರಬೇಕು, ಒಯ್ದು ಬರಬೇಕು, ನಲಿದು ಬರಬೇಕು ನೀನು. ಅಮ್ಮ, ಹೌದೇ? ಹೇಗಮ್ಮ ಹೇಳ್ತಾನೆ? ಈ ರೀತಿಯಾಗಿ ಆಡೋದಕ್ಕೂ ಬಲವಾದ ಕಾರಣವೇನೆ. ನನ್ನ ಸಾಮೀಪ್ಯವನ್ನು ಸೇರಿದಂತಹ ನೀನು ಶುಭ್ರ ಗುಣಗಾನವನ್ನು ಮಾಡುತ್ತಾ ಇದ್ದೀಯಲ್ಲ, ಅಂತಹ ಪರಾಕ್ರಮಿಯಾದನಾಗಿದ್ದರೆ ಅವನೇ ಬರಬೇಕಿತ್ತು. ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರೆ ಕೊಲ್ಲಿಸಿದ್ದಾರೆ. ಏನು ಮಾಡೋ ಹೇಳು? ಅವರಿಗೆಲ್ಲ ಸಾಯುವ ಕಾಲ ಇದ್ದವರಿಗಾದ್ರೂ ನೀನು ಬರಬಹುದಲ್ಲ. ಬರಬೇಕು ತಾಯಿ. ರಕ್ತಬೀಜ, ನವಮಲ್ಲಿ ಕಾಲಂತೆಯನ್ನು ಹೇಳುವುದಕ್ಕೆ ಮಾಮರವೇ ಬೇಕೇ ಹೊರತು ಹೊಕ್ಕಾರವರೇ ಅಲ್ವಲ್ಲ. ಅಮ್ಮ, ಶುಂಭ ಶ್ರೀಗಂಧದ ಮರ, ಸಾಮಾನ್ಯ ಮರ ಅಂತ ಆಲೋಚನೆ ಮಾಡಬೇಡ. ಬರಬೇಕು, ನೀನು ಬರಬೇಕು. ಶ್ರೀಗಂಧದ ಮರವನ್ನು ತೆಗೆದಿದ್ದಾದ್ರೆ ಅದು ದುರ್ವಾಸನೆಯನ್ನು ಮೀರುವುದಲ್ವೇ? ಅಮ್ಮ, ನಿನಗೆ ವಿಷಯ ಗೊತ್ತಿಲ್ಲ. ನೀರಲ್ಲಿ ಹಾಕಿದ್ದನ್ನು ಹೊರಗೆ ತೆಗೆದು ಚೆನ್ನಾಗಿ ತೇದೆವೆಂದಾದ್ರೆ ಅದರಿಂದ ಬರುವಂತ ಪರಿಮಳವನ್ನು ನಾವು ಮೂಸಿ ನೋಡ್ಬೇಕು, ಅಗಲಿಸಿ ನೋಡ್ಬೇಕು. ಆವಾಗ ಅರ್ಥ ಆಗ್ತದೆ. ಚಿನ್ನದ ಅಲ್ಲ, ಶ್ರೀಗಂಧದ ಮರದ ಹಾಗೆ ಶುಂಭ ಇದ್ದಾನೆ. ಬರಬೇಕು ತಾಯಿ. ರಕ್ತಬೀಜ, ಅಮ್ಮ, ನಿನ್ನೊಡೆಯ ಶುಂಭ ಸಾವಿರುವ ಒಂದು, ನಾನು ಸಾವಿರದ ಒಂದು. ಅಮ್ಮ, ನನ್ನನ್ನೇ ಬಯಸಿದ್ದಾನೆ ಅಂತಾದ್ರೆ ಇದರಲ್ಲೇ ಅರ್ಥವಿಸಿಕೊಂಡೆ. ಅವ ಮಾಡಿದ್ದು ಮೊದಲೇ ತಪ್ಪಾಗಿದೆ ಎನ್ನುವುದನ್ನು ಇನ್ನಾದ್ರೂ ಸರಿಪಡಿಸಿಕೊಡಬಹುದು. ನಿನ್ನ ಅನುಗ್ರಹದಿಂದ ಬರಬೇಕು ನೀನು. ಆಗುವುದಿಲ್ಲ. ಅವನೇ ಬಾರದೆ ಅರಮನೆಯಲ್ಲಿ ಕುಳಿತಿದ್ದಾನೆ ಅಂತ ಒಬ್ಬ ಸ್ತ್ರೀ ಭ್ರಾಂತನಾಗಿದ್ದಾನೆ ಎನ್ನುವುದು ಸ್ಪಷ್ಟವಾಯಿತು ನನಗೆ. ಅವನ ಕುರಿತಾಗಿ ಗುಣಗಾನವನ್ನು ಮಾಡುತ್ತಾ ಇದೆಯಲ್ಲ, ನೀನೊಬ್ಬ
ಇಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯವೇ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನ್ನವನ್ನು ಅಳಗಿ ಸತ್ತ ಮಾತ್ರ ಕೋಟಿ చేయాలి. ಎದ್ದು ನೋಡಿದ್ರೆ ಆಶ್ಚರ್ಯ ಪರಮಾಶ್ಚರ್ಯ. ಇಂದ್ರಾಣಿ ಎಂಬುವಳು ತನ್ನ ಗದೆಯ ಪ್ರಹಾರವನ್ನು ನಡೆಸಿ ಹಣೆಯಲ್ಲಿ ರಕ್ತ ಬರುವ ಹಾಗೆ ಮಾಡಿದ್ದಾಳೆ. ಏನು ರಕ್ತ ಹೋದ್ರೆ ನನಗೆ ನಿತ್ರ ಆಗ್ತದ? ಏನು ಸುಮ್ಮನೆ ಬೀಳುವುದಕ್ಕಾಗ್ತದ? ರಕ್ತ ಹೋದ್ರೆ ನಿತ್ರ ಆಗುವುದಿಲ್ಲ, ಮಾತ್ರ ತಿಂದ್ರು ನಿತ್ರ ಆಗುವುದಿಲ್ಲ ಅಂತ ಶರೀರ ನಮ್ಮದು. ನಮ್ಮದೇ ಹೊರ ಬಿಟ್ಟಿದ್ದಾರೆ. ಒಂದು ಬಿಂದು ರಕ್ತ ಈ ಧರೆಯನ್ನು ಸೋಕಿಬಿಟ್ಟಾದ್ರೆ ನನ್ನಂತೆ ಇರುವಂತಹ ಬೀಜಾದಿಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇದು